ಪರಮೇಶ್ವರ ಪಾಲಿಸೆಮ್ಮನು ಕರುಡ ನಿಂಪಣಿ ಮಾಲ ಗಿರಿಜಾಲೋಲ ಶಂಕರ ನೀಲಕಂದರ ನಿಟಿಲ ನಯನ ಸುಶೀಲ ಕೀರ್ತಿ ವಿಶಾಲ ಪಶುಪತಿ ಪಾಲಿಸು ಪರಮೇಶ್ವರ ಶಂಕರ ಪರಮೇಶ್ವರ ಗಂಗಾಧರ ಪಾಲಿಸೋ ಪಾಲಿಸೋ ಶಂಕರ ಸರ್ವೇಶ್ವರ ಭಯಂಕರ ವ್ಯಾಘ್ರತಂ ಬ್ರಹ್ಮಧರಣೆ ಗಂಗಾಧರಣೆ ವಿಶ್ವೇಶ್ವರನೇ ಜಯ ಜಯ ಪಾಲಿಸು ಪಾಲಿಸು ಬಂದಿದೆ ಸುಮನದರು ಸಕಲರು ಕ್ಷೇತ್ರದೆಡೆಗ ದೇವೇಂದ್ರ ಸ್ವಾಮಿ ವಿಕ್ಕುಳಿದ ಸುಮನ ಸಭೆ ಇದು ಶಿವಕ್ಷೇತ್ರ ನಿಜ ತಂದೆ ಹೌದಾ ಗಂಗಾಯಮನ ಸಂಗಮವಾದಂತಹ ಶಿವಕ್ಷೇತ್ರದಲ್ಲಿ ಮರೀಚಿ ಬ್ರಹ್ಮರು ಮಾಡುವಂತಹ ಸಂತ್ರಾಧ್ವರ ಸರಿ ಸ್ವಾಮಿ ಇಲ್ಲಿಗೆ ನಾನೇ ಅಧ್ಯಕ್ಷ ಅಂತ ಬಂದು ಕೂತದ್ದಲ್ಲ ಅಧ್ಯಕ್ಷ ಮಾಡಿದ್ದ ನಮ್ಮ ಒಂದು ಯೋಗ ಅಂತ ಹೇಳಬೇಕು ಯಾಕೆ ದೇವತೆಗಳಾದಂತಹ ನಮಗೂ ನಿಮ್ಮನ್ನು ಕಾಣುವಂತಹ ಒಂದು ಸೌಭಾಗ್ಯ ಒದಗಿ ಬಂತಲ್ಲ ಈ ದೇವೇಂದ್ರನ ಜೀವನವೇ ಪಾವನವಾಯಿತು ಎಲ್ಲ ಇಲ್ಲ ಕೈಲಾಸಕ್ಕೆ ಬಂದರೆ ಅಲ್ಲಿಯೂ ಸಿಗ್ತೇನೆ ನಾನು ಆದರೂ ಬಂದದ್ದು ಒಳ್ಳೆಯದಾಯಿತು ಜಗಕ್ಕೆ ಹಿತವನು ಶಕ್ರ ಪ್ರಪಂಚದಲ್ಲಿ ಶ್ರೇಷ್ಠವಾದ್ದು ನಾಕ ಪುರುಷರಲ್ಲಿ ಶ್ರೇಷ್ಠನಾದವ ನೀನು ಇಂತಹ ಕಾರ್ಯಕ್ಕೆಲ್ಲ ಬೆಂಬಲ ಕೊಡಬೇಕಾದ್ದು ನಿನ್ನ ಕರ್ತವ್ಯ ಆ ಕಾಲದಲ್ಲಿ ಮಳೆ ಸುರಿಸಲಿಕ್ಕೆ ನಿನಗಾಗುತ್ತದ ಸುರಿಸಿದರೂ ನಿನ್ನನ್ನು ಬಿಡ್ತಾರ ನಿನಗೆ ಶಾಪ ಆಗ್ತಾರೆ ವಿಪರೀತ ಮಳೆ ಆಯಿತು ಅಕಾಲ ಮಳೆ ಆಯಿತು ಹೆಚ್ಚು ಹೊತ್ತು ಹೀಗಾಗಿ ಪ್ರಪಂಚಕ್ಕೆ ಯಥೋಚಿತವಾದಂತಹ ವ್ಯವಸ್ಥೆಯನ್ನು ಮಾಡುವುದಕ್ಕಾಗಿ ಮರೀಚಿ ಬ್ರಹ್ಮರು ಮಾಡುವಂತಹ ಯಜ್ಞ ನಾನು ಮೊದಲೇ ಬಂದಿದ್ದೇನೆ ಯಾಕಂದ್ರೆ ನಮಗೆಲ್ಲ ಜವಾಬ್ದಾರಿ ಇರುವುದರಿಂದ ಅದನ್ನು ಮಾಡಬೇಕಾಗ್ತದೆ ನಿನಗೆ ಪ್ರತ್ಯೇಕ ಸ್ಥಳ ಸಪ್ತ ದೇವತೆಗಳಿಗೂ ಇದೆ ಎಲ್ಲರೂ ಕುಳಿತುಕೊಳ್ಳಿ ಒಂದು ದಿನ ಸತ್ರದಲ್ಲಿ ನೆನೆದುದು ಬಂದು ದಿಕ್ಪಾಲಾದಿಸು ಮನಸ ಸಂದಣಿಗಳೊಪ್ಪಿರುವ ಸಭೆಗ ದಕ್ಷ ರೈತಂದ ವೃಂದವೆದ್ದಿದಿರಾಗಿ ಭಯದಲ್ಲಿ ವಂದಿಸುತ್ತ ಇರಲು ಈಶನೇಳದೆ ಚಂದದೆವು ಕುಳಿತಿರಲು ಕಂಡ ದಕ್ಷ ಹತಿಗೊಂಡ
ಸೇರಿಕೊಂಡಿದ್ದಾರೆ. ಇಂತಹ ಸಭೆಯನ್ನು ನಾನು ಪ್ರವೇಶ ಮಾಡಿದ ಕ್ಷಣ ದಕ್ಷ ಪ್ರಜೇಶ್ವರರಿಗೆ ಜಯವಾಗಲಿ ಜಯವಾಗಲಿ ಎನ್ನುವಂತಹ ಜಯಘೋಷ ಕೇಳಿಸುತ್ತಾ ಇದೆ. ಮನೆ ಮನೆಗೆ ಹೋಗಿ ಹೇಳಿಕೆ ಕೊಡ್ತಾ ಇದ್ರೆ ಇಂಥ ಜಾಗ 4 ಬೇಕಾದಿತ್ತು ಅಲ್ವೇ? ಮತ್ತೆ ಪ್ರಚಾರ ಇಲ್ಲದೆ ಇಷ್ಟು ಮಂದಿಗಳು ಸೇರಿಕೊಂಡಿದ್ದಾರೆ. ಬಹುಶಃ ನೀವು ಬರ್ತೀರಿ ಎನ್ನುವ ಹಾಗೆ ಮೊದಲೇ ಗೊತ್ತಿತ್ತ ಅಂತವರಿಗೆ, ಹಾಗಾಗಿ ಇಷ್ಟು ಮಂದಿ ಸೇರಿದ್ದಾರೆ. ಜಯಘೋಷವನ್ನು ಮಾಡಿದ್ದು ಮಾತ್ರವಲ್ಲ, ಎಲ್ಲರೂ ಬಂದು ನನ್ನ ಪಾದಾರವಿಂದಗಳಿಗೆ ಪೊಡಬಟ್ಟು ದೂರ ನಿಂತು ಗಡ 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 ನಡುಗುತ್ತಾ ಇದ್ದಾರೆ. ಕಾರಣ ಏನು? ನಿಮಗೆ ಗೌರವ ಮಾತ್ರ ಅಲ್ಲ, ಅವರ ಮನಸ್ಸಿನೊಳಗೆ ಒಂದು ರೀತಿಯಾದಂತಹ ಭಯ. ಕೊಡುವಂತಹ ಗೌರವದಲ್ಲಿ ಏನಾದರೂ ಕೊರತೆಯಾದರೆ ದಕ್ಷನ ಕ್ರೋಧಕ್ಕೆ ನಾವು ಒಳಗಾಗಬೇಕಾಗಿ ಬಂದಿತ್ತು ಎನ್ನುವಂತಹ ಭಯ ಎಲ್ಲರನ್ನು ಅವರದ್ದಾದಂತಹ ಯೋಗ್ಯತೆಗೆ ಅನುಗುಣವಾಗಿ ಕುಳ್ಳಿರಿಸಿದವನಿದ್ದೇನೆ. ಯಾರಿಂದ ನಾನು ಅನುಗ್ರಹವನ್ನು ಪಡೆಯಬೇಕು? ಅಂತಹ ನನ್ನ ತಂದೆ ಬ್ರಹ್ಮದೇವರ ಅನುಗ್ರಹವನ್ನು ಪಡೆದದ್ದಾಯಿತು. ಹಾಗೆ ಸಭಾಧ್ಯಕ್ಷ ಪೀಠದಲ್ಲಿ ಯಾರು ಕುಳಿತಿದ್ದಾರೆ ಎನ್ನುವ ಹಾಗೆ ನೋಡಿದ್ರೆ ಸದಾಶಿವ ನನ್ನನ್ನು ನೋಡಿಯೂ ನೋಡದ ರೀತಿಯಲ್ಲಿ ಆತ ಅಭಿನಯಿಸುತ್ತಾ ಇದ್ದಾನೆ. ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಏನು ಸ್ವಾಮಿ? ಹಿರಿಯರಿಗೆ ಕಿರಿಯರು ಗೌರವ ಕೊಡಬೇಕಾ, ಅಲ್ಲ ಕಿರಿಯರಿಗೆ ಹಿರಿಯರು ಗೌರವ ಕೊಡಬೇಕಾ? ಕಿರಿಯರಾದವರು ಹಿರಿಯರಿಗೆ ಗೌರವವನ್ನು, ಮಾವನಿಗೆ ಅಳಿಯ ಗೌರವ ಕೊಡಬೇಕಾ, ಅಲ್ಲ ಅಳಿಯನಿಗೆ ಮಾವ ಗೌರವ ಕೊಡಬೇಕಾ? ಅಳಿಯ ಮಾವನಿಗೆ ಕೊಡಬೇಕು. ಹಿರಿಯರಿಗೆ ಗೌರವ ಕೊಡಬೇಕು ಎನ್ನುವಂತಹ ಒಂದು ಸಾಧಾರಣ ಪ್ರಜ್ಞೆಯೂ ಈತನಿಗಿಲ್ಲದೆ ಹೋಯಿತು. ಹೇಳಬಹುದು ಆತ ಸದಾಶಿವ ಈಶ ಎನ್ನುವ ಹಾಗೆ. ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಊರಿಗೆ ಅರಸನಾದರೂ ತಾಯಿಗೆ ಮಗ. ಎಷ್ಟೇ ದೊಡ್ಡವನಾಗಲಿ ಹೋಗಿ ತಾಯಿಯ ಪಾದಾರವಿಂದಗಳಿಗೆ ಪೊಡಮಾಡಬೇಕಾ ಇಲ್ವೋ? ಮಾವನಾದಂತ ನನಗೆ ಆತ ಗೌರವವನ್ನು ಸೂಚಿಸುತ್ತಾ ಇಲ್ಲ. ಮಾತೃದೇವೋ ಭವ ಈಶತಾನೆಂದೆಂಬ ಅಹಂಕಾರ ಯಾವ ಈಶ ಅಂತ ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ಈಶರು ಕೆಲವು ಮಂದಿಗಳು ಇದ್ದಾರೆ. ಈತನ ಜಗದೀಶ ಖಂಡಿತವಾಗಿ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಈತನನ್ನು ಜಗತ್ತಿಗೆ ಈಶ ಎನ್ನುವ ಹಾಗೆ ನಾವು ಒಪ್ಪಿಕೊಳ್ಳಬೇಕು ಎಂದಾದರೆ ವೈಕುಂಠವಾಸಿಯಾದಂತಹ ನಾರಾಯಣ ಏನು ಯಜಮಾನ ಅಂತ ಆಗುವುದಿಲ್ಲ. ಆತನು ಜಗದೀಶನೇ. ಪ್ರಪಂಚದಲ್ಲಿ ಈರುವರು ಈಶಂದಿರುವುದಕ್ಕೆ ಸಾಧ್ಯ ಉಂಟಾ? ಇಲ್ಲ. ಹಾಗಿದ್ರೆ ಆ ಜಗದೀಶ ನಾರಾಯಣ ಇವ ಈಶ ಹೌದು. ಹೇಗೆ ಈಶ? ಕೇವಲ ಈಶಾನ್ಯ ದಿಕ್ಕಿಗೆ ಒಡೆಯನಾದ ಕಾರಣದಿಂದ ಮಾತ್ರ ಈತ ಈಶ, ಹೊರತಾಗಿ ಯಾವ ಕಾರಣಕ್ಕೂ ಜಗದೀಶನಾಗುವುದಕ್ಕೆ ಸಾಧ್ಯತೆ ಇಲ್ಲ. ನನಗೆ ಈತ ಗೌರವವನ್ನು ಕೊಡುತ್ತಾ ಇಲ್ಲ. ಏನು ಮಾಡೋಣ ಸ್ವಾಮಿ? ಸಭೆಯ ಕಾರ್ಯಕ್ರಮದ ಬಗ್ಗೆ ನಿಮಗೆ ಪ್ರತ್ಯೇಕವಾಗಿ ವಿವರಿಸಬೇಕಾದಂತ ಅಗತ್ಯ ಇಲ್ಲ. ಏನದು? ಎಷ್ಟೋ ಮಂದಿಗಳು ಅಭ್ಯಾಗತರು ಬರ್ತಾ ಇದ್ದಾರೆ, ಬಂದು ಕುಳಿತಿದ್ದಾರೆ. ಆದ್ರೆ ಈಗ ಇವರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ನಾನೊಂದು ವಿಚಾರ ಬಲ್ಲೆ. ಅಧ್ಯಕ್ಷ ಸ್ಥಾನದಲ್ಲಿ ಇದ್ದವರು ಏಳಕೂಡದು. ಏಳದಿದ್ದರು ಉಚಿತ ವಚನಗಳ ಬೇಡಿದಲ್ಲುವನ್ನು ಮರಳಿಸಲು ನಾಲಿಗೆಗೆ ಬಂದ ಕುಂದೇನು, ನಾಲಿಗೆಗೆ ಬಂದ ಕುಂದೇನು ಶಬ್ದಕ್ಕೆ ಈ ಕೂಡಲಿಗೆ ಬಂದ ಕುಂದೇನು. ಸಭಾಧ್ಯಕ್ಷ ಸ್ಥಾನದಲ್ಲಿ ಕುಳಿತವ ಏಳಬಾರದು ಎನ್ನುವ ಹಾಗೆ ಒಂದು ನಿಯಮ ಉಂಟು. ಎಲ್ಲಿಯಾದರೂ ಶಾಸ್ತ್ರ ಉಂಟೇನೋ? ಒಂದು ಅಲಿಖಿತ ನಿಯಮ ಉಂಟು, ಸರಿ. ಅದನ್ನು ಎಲ್ಲಾ ಕಾಲದಲ್ಲಿ ನಾವು ಒಪ್ಪಿಕೊಳ್ಳಬೇಕು ಎಂದೇನೂ ಇಲ್ಲ. ಅಲ್ಲ, ನೀನು ಹೇಳಿದ ರೀತಿಯಲ್ಲಿಯೇ ಒಪ್ಪಿಕೊಳ್ಳೋಣ. ಅಧ್ಯಕ್ಷ ಸ್ಥಾನದಲ್ಲಿರುವ ಅವನೇ ಅಲ್ಲಿಯೇ ಕುಳಿತುಕೊಳ್ಳಿ, ಅದು ಅವನಿಗೆ ಗೌರವ ಎನ್ನುವ ಹಾಗೆ. ಏಳದಿದ್ದರೂ ಕೂಡ ಗೌರವ ಕೊಡುವುದಕ್ಕೆ ಸಾಧ್ಯ ಇಲ್ವೇನೋ? ಈ ಸಭೆಯನ್ನು ಮಾವನಾದಂತಹ ನಾನು ಪ್ರವೇಶ ಮಾಡಿದ ಕ್ಷಣ ಕುಳಿತಲ್ಲಿಂದಲೇ ಓ ಮಾವಯ್ಯ ಬಂದಿರೋ, ನೀವೊಬ್ಬರೇ ಬಂದದ್ದ? ಅತ್ತೆವರು ಬರ್ಲಿಲ್ವಾ? ನಿಮ್ಮ ಕಾಲಿಗೆ ನೀರು ಬಂತೆ? ಕಾಲಿಗೆ ನೀರು ಬಂದಂತೆ, ತೊಳೆಯುವುದಕ್ಕೆ ನೀರು ಬಂತೆ ಎನ್ನುವ ಹಾಗೆ. ಮಾಡುವುದಕ್ಕೆ ನಿಮಗೆ ಬಿಸಿಯೋ ಅಲ್ಲ ತಣ್ಣಗಿಂದ? ಸ್ವಲ್ಪ ಕಷ್ಟ ಸ್ವಾಮಿ. ಏನು? ಅಲ್ಲ, ಬಿಸಿಯೋ ತಣ್ಣಗೆ ಅಂತ ಕೇಳಿದ್ರೆ ಯಾವುದು ಅಂತ ಮೇಲೆ ಕೆಳಗೆ ನೋಡ್ಬೇಕಷ್ಟೇ. ಏನು ಅಷ್ಟು ಅರ್ಥ ಆಗುದಿಲ್ವೇನೋ ನಿನಗೆ? ಕುಡಿಯುವುದಕ್ಕೆ ಪಾನೀಯ ಬಿಸಿಯಾದದ್ದಾಗಬೇಕಾ ಅಲ್ಲ ತಂಪಗಿಂದ ಆಗಬೇಕಾ ಎನ್ನುವ ಹಾಗೆ ಕೇಳಬಹುದಲ್ಲ? ಅದು ಮಾತ್ರ
ಮಾತಿನಿಂದ. ಆ ರೀತಿಯ ಮಾತುಗಳನ್ನಾಡುವುದಕ್ಕೆ ಆತನಿಗೆ ಸಾಧ್ಯ ಇಲ್ಲ ಎಂದಾದ್ರೆ ಏನು ಅವನ ನಾಲಿಗೆಗೆ ದನವೆಟ್ಟಿದೆ. ಮತ್ತು ಒಂದು ರೀತಿಯಲ್ಲಿ ಗೌರವವನ್ನು ಸೂಚಿಸುವುದಕ್ಕೆ ಸಾಧ್ಯ. ಮಾತನಾಡಬೇಕು ಅಂತಿಲ್ಲ, ಅಭಿನಯ ಮಾಡಿದರೆ ಸಾಕು. ಸನ್ನೆಯಿಂದ ಸನ್ನೆ ಮಾತ್ರ ಸಾಕು. ಇವನನ್ನು ನಟರಾಜ ಎನ್ನುವ ಹಾಗೆ ಹೇಳ್ತಾರೆ. ಅಯ್ಯೋ, ಒಂದು ಕಾಲದಲ್ಲಿ ಇವನ ನಾಟ್ಯ ನೋಡಬೇಕಿತ್ತು ನೀವು. ಅಭಿನಯದ ಮೂಲಕ ನನಗೆ ಗೌರವವನ್ನು ಕೊಡಬಹುದು. ನಾನು ಒಳ ಪ್ರವೇಶಿಸಿದ ಕ್ಷಣ ನಗುವಿನಿಂದ ಇಷ್ಟಾದರೂ ಮಾಡಬಹುದಲ್ಲ. ಅವನ ಮುಂದಿನ 2 ಹಲ್ಲುಗಳನ್ನು ತೋರಿಸಬಹುದಿತ್ತಲ್ಲ. ಇವನ ಹಲ್ಲಿಗೇನು ಹುಳವಿದ್ದಿದೆ. ಹಾಗಿದ್ರೆ ಗೌರವವನ್ನು ಕೊಡುತ್ತಾ ಇಲ್ಲ ಎಂದಾದ್ರೆ ಏನಿದರ ಅರ್ಥ? ಪ್ರಪಂಚದಲ್ಲಿ 2 ರೀತಿಯವರಿದ್ದಾರೆ, ಪೀಠಭದ್ರರು, ಅದೇ ರೀತಿಯಾಗಿ ಭದ್ರ ಪೀಠರು. ಕೆಲವರೆಲ್ಲ ಬೇಡ ಬೇಡ ಅಂತ ಹೇಳಿದ್ರು ಅವರಿಗೆ ಸ್ಥಾನಮಾನ ಸಿಗುತ್ತದೆ. ಅವರದರನ್ನು ಬಿಟ್ಟು ದೂರ ಹೋದರೂ ಕೂಡ ಪುನರಪಿ ಆ ಪೀಠಕ್ಕೆ ಅವರು ಅರ್ಹರಿರುತ್ತಾರೆ. ಇನ್ನು ಕೆಲವರಿದ್ದಾರೆ ಯಾವ ಯೋಗ್ಯತೆಯೂ ಇರುವುದಿಲ್ಲ, ಎಷ್ಟೆಲ್ಲ ಕಷ್ಟಪಟ್ಟು ಒಂದು ಪೀಠವನ್ನು ಪಡೆಯುತ್ತಾರೆ, ಒಂದು ಸ್ಥಳವನ್ನು ಪಡೆಯುತ್ತಾರೆ. ಅದನ್ನು ಪಡೆದರೆ ಅಲ್ಲಿಂದ ಮತ್ತೆ ಕದಲುವವರೇ ಅಲ್ಲ. ಆ ಜಾತಿಯ ಮಹಿಮ ಯೋಗ್ಯತೆ ಇಲ್ಲದೆ ಅವನಿಗೊಂದು ಸ್ಥಾನಮಾನ ಸಿಕ್ಕಿದೆ. ಇನ್ನು ನಾನು ಎದ್ದು ಮುಂದೆ ಹೋದೆ ಅಂತ ಆದ್ರೆ 3ನೇ ಒಬ್ಬ ಬಂದು ಕುಳಿತುಕೊಂಡ್ರೆ ನನ್ನ ಪೀಠಕ್ಕೆ ಸಂಚಕಾರ ಬಂದಿತ್ತಲ್ಲ ಎನ್ನುವಂತ ಕಾರಣದಿಂದ ಆತ ಹಾಗೆ ಕುಳಿತಿದ್ದಾನೆ, ನನಗೆ ಗೌರವವನ್ನು ಕೊಡದೇ ಇದ್ದಾನೆ. ಹೌದೌದು, ನೀವು ಇಷ್ಟೆಲ್ಲ ಅವನ ಮುಂದೆ ಮಾತಾಡ್ತೀರಿ, ನಿಮ್ಮ ಸಂಬಂಧ ನೋಡಿದ್ರೆ ಗಟ್ಟಿಯಾಗಿಯೇ ಉಂಟು. ಸಂಬಂಧವನ್ನು ನಾನು ಯಾಕೆ ಬೆಳೆಸಿಕೊಂಡೆ? ನಿಮ್ಮ ಮಗಳು ಅದನ್ನು ಕೇಳು ಕೇಳು. ಸರಸಿದ ನುಡಿಗೆ ನಾ ಮರುಳಾಗಿ ಸರಸಿ ನುಡಿಗೆ ನಾ ಮರುಳಾಗಿ ತರಳೆಯೇನು ಕೊಟ್ಟೆನು ನಿರರ್ಥ. ತರಳೆಯೇನು ಕೊಟ್ಟೆನು ನಿರರ್ಥ. ಸರಸಿ ದಾಸನೆಲ್ಲ ನುಡಿಗೆ ನಾ ಮರುಳಾಗಿ ತರಳೆಯನು ಕೊಟ್ಟೆನು ನಿರರ್ಥ. ಪರಿಕಿಸಲು ಕೋಡಗನ ಕೈಯ ಮಾಲೆಯ ಕೊಟ್ಟ ಪರಿಕಿಸಲು ಕೋಡಗನ ಪರಿಕಿಸಲು ಕೋಡಗನ ಕೈಯ ಮಾಲೆಯ ಕೊಟ್ಟ. ತೆರನಾದುದ ಕಟೆಲ್ಲ ಬದುಕು, ತೆರನಾದುದ ಕಟೆಲ್ಲ ಬದುಕು. ದೇವೇಂದ್ರ, ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನ ಉಂಗುಷ್ಟದಲ್ಲಿ ನಾನು ಹುಟ್ಟಿಕೊಂಡೆ. ಸರ್ವ ವಿಚಾರಗಳಲ್ಲಿಯೂ ದಕ್ಷತೆಯನ್ನು ಹೊಂದಿದ ಕಾರಣದಿಂದಾಗಿ ದಕ್ಷ ಎನ್ನುವಂತಹ ನಾಮಕರಣವನ್ನು ಮಾಡಿದರು. ಸೃಷ್ಟಿಯ ಕಾರ್ಯವನ್ನು ಮಾಡು, ಪ್ರಜಾಭಿವೃದ್ಧಿಯನ್ನು ಮಾಡು ಎನ್ನುವ ಹಾಗೆ ಬ್ರಹ್ಮದೇವ ಹೇಳಿದ. ಆ ಕಾರ್ಯವನ್ನು ನಾನು ಪ್ರಾರಂಭಿಸಿದೆ. ಸಂಕಲ್ಪ ಮಾತ್ರದಿಂದಲೇ ಸಾವಿರ ಗಟ್ಟಲೆ ಹರಿಯೇಶ್ವರನ್ನು ಶಬಲಾಶ್ವರನ್ನು ನಾನು ಸೃಷ್ಟಿಸಿದೆ. ಅವರಲ್ಲಿ ನಾನು ಹೇಳಿದೆ ಪ್ರಜಾಭಿವೃದ್ಧಿಯನ್ನು ಮಾಡಿ ಎನ್ನುವ ಹಾಗೆ. ಆದರೆ ಅವರೇನು ಮಾಡಿದ್ರು? ಅಲ್ಲಿಗೆ ಬ್ರಹ್ಮ ಮಾನಸ ಪುತ್ರನಾದಂತಹ ನಾರದನ ಆಗಮನವಾಯಿತು. ಪರಮ ಸುಖ ಅಂದ್ರೆ ಜೀವನದ ಸುಖ ಅಲ್ಲ, ವೈರಾಗ್ಯ ಮಾರ್ಗವನ್ನು ಆತ ಆ ಮಕ್ಕಳೆಲ್ಲರಿಗೂ ಬೋಧಿಸಿದ. ಎಲ್ಲರೂ ಪ್ರಜಾಭಿವೃದ್ಧಿಯನ್ನು ಮಾಡುವುದು ಬಿಟ್ಟು ದಟ್ಟವಾದಂತಹ ಅರಣ್ಯವನ್ನು ಸೇರಿ ತಪಸ್ಸನ್ನು ಮಾಡುವುದಕ್ಕೆ ಪ್ರಾರಂಭಿಸಿದರು. ಸಿಟ್ಟು ಬಂತು ನನಗೆ, ಶಪಿಸಿದೆ. ನಾರದ ಲೋಕ ಸಂಚಾರಿಯ
ಶಪಿಸಿದೆ. ಮತ್ತೆ ನನ್ನಷ್ಟಕ್ಕೆ ನಾನು ಯೋಚಿಸಿದೆ, ಏನು ಸ್ವಾಮಿ? ಹೊಸ ಒಂದು ಸೃಷ್ಟಿಯ ವಿಧಾನ ಈ ಪ್ರಪಂಚಕ್ಕೆ ತಿಳಿಸಬೇಕು ಎನ್ನುವಂತಹ ಉದ್ದೇಶದಿಂದ ವೈವಸ್ವತ ಮನುವಿನ ಮಗಳಾದಂತಹ ಪ್ರಸೂತಿ ಎನ್ನುವವಳನ್ನು ಮದುವೆಯಾದೆ. ಮದುವೆಯಾದದ್ದು ಮಾತ್ರವಲ್ಲ, ಮೈಥುನ ಸೃಷ್ಟಿಯಿಂದ ಈ ಪ್ರಪಂಚ ಬೆಳೆಯುವುದಕ್ಕೆ ಸಾಧ್ಯ, ಗಂಡು ಹೆಣ್ಣಿನ ಸಮಾಗಮದಿಂದ ಪ್ರಪಂಚ ಮುಂದುವರಿಯುವುದಕ್ಕೆ ಸಾಧ್ಯ ಎನ್ನುವಂತಹ ಸತ್ಯವನ್ನು ಈ ಪ್ರಪಂಚಕ್ಕೆ ತಿಳಿಯಬಡಿಸಿದವನೇ ಈ ದಕ್ಷ. ನನ್ನ ಮಡದಿಯಾದಂತಹ ಪ್ರಸೂತಿ 24 ಮಂದಿ ಹೆಣ್ಣು ಮಕ್ಕಳನ್ನು ಪಡೆದಳು. ನೀನು ಆಲೋಚನೆ ಮಾಡು, ಈ ಪ್ರಪಂಚದಲ್ಲಿ ಮೊದಲು ಹೆತ್ತದ್ದು ಯಾರು? ನನ್ನ ಮಡದಿಯಾದಂತಹ ಪ್ರಸೂತಿ. ಆದ ಕಾರಣ ಹೆರಿಗೆಯ ಕ್ರಿಯೆಗೆ ಪ್ರಸೂತಿ ಅಂತ ಹೇಳುವುದು ಅದನ್ನೇ. ಈಗ ಹೇಳಿಕೊಂಡು ಬರುವುದು ಅದನ್ನೇ. ಈಗ ಪ್ರಾರಂಭವಾಗ್ತಾ ಉಂಟಲ್ಲ, ಪ್ರಸೂತಿ ತಜ್ಞರು, ಪ್ರಸೂತಿ ಆಲಯಗಳು, ಇವುಗಳೆಲ್ಲ ಪ್ರಾರಂಭವಾದ್ದು ಎಲ್ಲಿಂದ? ನನ್ನ ಮಡದಿಯಾದಂತಹ ಪ್ರಸೂತಿ ಹೆತ್ತ ಕಾರಣದಿಂದ. 23 ಮಂದಿಗಳನ್ನು ಪ್ರಪಂಚದ ಅತ್ಯಂತ ಶ್ರೇಷ್ಠರಿಗೆ ನಾನು ಮದುವೆ ಮಾಡಿಕೊಟ್ಟೆ. ಕೊನೆಯವಳಾದಂತಹ ನನ್ನ ಪ್ರೀತಿಯ ಮಗಳು ಸತಿ ದಾಕ್ಷಾಯಿಣಿ ಪ್ರಪಂಚದ ಅತ್ಯಂತ ಶ್ರೇಷ್ಠನೋರ್ವರಿಗೆ ಮದುವೆ ಮಾಡಿ ಕೊಡಬೇಕು ಎನ್ನುವ ಹಾಗೆ ನಾನು ಯೋಚಿಸುವಷ್ಟರಲ್ಲಿ ಒಂದು ಸುಪ್ರಭಾತ ಎದ್ದು ನೋಡ್ತಾ ಇದ್ದೇನೆ, ಅಂತಃಪುರದಲ್ಲಿ ನನ್ನ ಮಗಳಿಲ್ಲ. ಅರ್ಥೈಸಿಕೊಂಡೆ, ಪರಮೇಶ್ವರ ಅವಳನ್ನು ಅಪಹರಿಸಿಕೊಂಡು ಹೋದ ಎನ್ನುವ ಹಾಗೆ. ಹೌದೌದು, ಕ್ರೋಧಗೊಂಡಂತಹ ನಾನು ಪರಮೇಶ್ವರನ ನಾಶವನ್ನು ಮಾಡುತ್ತೇನೆ ಎನ್ನುವ ಹಾಗೆ ಆಯುಧಧಾರಿಯಾಗಿ ಸೈನ್ಯ ಸಮೇತನಾಗಿ ಮುಂದುವರಿದೆ. ಇನ್ನೇನು ಪರಮೇಶ್ವರನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಎಂದು ಯೋಚಿಸುವಷ್ಟರಲ್ಲಿ ತಂದೆಯಾದಂತಹ ಬ್ರಹ್ಮದೇವ ಅಲ್ಲಿಗೆ ಬಂದ. ದುಡುಕಬೇಡ, ಹೇಗೂ ನಿನ್ನ ಮಗಳು ಅವನೊಂದಿಗೆ ಓಡಿದ್ದಾಗಿದೆ, ಪುನರಪಿ ನೀನು ಮನೆಗೆ ಕರೆದುಕೊಂಡು ಬಂದೆ ಎಂದಾದರೆ ಅವಳ ಭವಿಷ್ಯ ಕರಾಳವಾಗುವುದಕ್ಕೆ ಸಾಧ್ಯ. ದೊಡ್ಡವರ ಮನೆಯ ರಹಸ್ಯ ಪ್ರಪಂಚ ತಿಳಿಯಬಾರದು, ಹೇಗೂ ಅದು ಮುಟ್ಟಿದ್ದಾಗಿದೆ, ಅದಕ್ಕೆ ಕೊಟ್ಟು ಬಿಡು ಎನ್ನುವ ಹಾಗೆ ಬ್ರಹ್ಮದೇವ ಹೇಳಿದ. ಬ್ರಹ್ಮದೇವನ ನುಡಿಗೆ ನಾನು ಮರುಳಾಗಿ ನನ್ನ ತರಳೆಯನ್ನು ಈತನಿಗೆ ಮದುವೆ ಮಾಡಿಕೊಟ್ಟೆ. ಇದು ಹೇಗಾಯಿತು ಬಲ್ಲೆಯ? ವಿಶೇಷವಾದಂತಹ ಸುಮಹಾರವೊಂದನ್ನು ಕಪಿಯೊಂದರ ಕೈಗೆ ನಾವು ಇತ್ತೆವು ಎಂದಾದರೆ ಆ ಕಪಿ ಏನು ಮಾಡುವುದಕ್ಕೆ ಸಾಧ್ಯ? ಅದನ್ನು ನೋಡಿ ಶರೀರದ ಯಾವುದೋ ಒಂದು ಭಾಗಕ್ಕೆ ತಿಕ್ಕಿ ಮೂಸಿ ಚಚ್ಚಿ ಅದನ್ನು ಬಿಸಾಡುವುದಕ್ಕೆ ಸಾಧ್ಯ. ಮಾಣಿಕ್ಯದ ಬೆಲೆ ಕೋಡಗನಿಗೆ ಕೋಡಗನ ಕೈಗೆ ಮಾಣಿಕ್ಯವನ್ನು ಕೊಟ್ಟ ತೆರದಲ್ಲಿ ನನ್ನ ಮಗಳ ಜೀವನ ಹಾಳಾಗಿ ಹೋಯಿತು. ಸ್ವಾಮಿ, ನೀವು ಹೇಳುವ ಕಥೆ ಎಲ್ಲ ಹೌದು, ಮತ್ತೆ ಇವರ ಒಂದು ಜಪ ಅನುಷ್ಠಾನ ನೋಡಬೇಕು. ನೀವು ಸ್ನಾನ ಮಾಡ್ತಾರೆ, ಜಪ ಅನುಷ್ಠಾನ ಮೊದಲಿಲ್ಲ. ಭೂತಗಳು ನಮ್ಮಂತರವನೇ ನಲಿಯುವ ಈ ದುರಾತ್ಮಕೇನು? ಸರಿಯ ಬಗ್ಗೆ ನೀನು ಹೊಗಳುತ್ತಾ ಇದ್ದಿ ದೇವೇಂದ್ರ. ಸ್ನಾನ ಇಲ್ಲವೋ ಜಪಾನುಷ್ಠಾನ ಮೊದಲೇ ಇಲ್ಲ. ಈತ ಸ್ನಾನ ಮಾಡಿದ್ದನ್ನು ನೀನು ನೋಡಿದ್ದೀಯಾ? ಅಲ್ಲ, ಸ್ನಾನ ಮಾಡುವುದು ಯಾಕೆ? ಗಂಗಾದೇವಿ ಹರಿಯುತ್ತಾ ಇದ್ದಾಳೆ. ಇರುವುದಾದರೂ ಎಲ್ಲಿ? ಸ್ಮಶಾನದಲ್ಲಿ, ಹಿಮಾಲಯ ಪರ್ವತದಲ್ಲಿ. ಹಿಮಾಲಯ ಪರ್ವತದ ಒಂದು ಭಾಗವಾದಂತಹ ಕೈಲಾಸ ಪರ್ವತದಲ್ಲಿ. ಇಲ್ಲಿ ನೀರು ಕಾಣುವುದಕ್ಕೆ ಸಿಗ್ತದೇನೋ? ಎಲ್ಲಿಯಾದರೂ ನೀರು ಕಾಣುವುದಕ್ಕೆ ಸಿಗ್ತದ? ಮಂಜು ಗುಡ್ಡೆ. ಇಲ್ಲಿ ಬರೇ ನೀರ್ಗಲ್ಲು ಮಾತ್ರ. ನೀರ್ಗಲ್ಲಿನಲ್ಲಿ ಸ್ನಾನ ಮಾಡುವುದಕ್ಕೆ ಸಾಧ್ಯ ಉಂಟೇನೋ? ಬಿಡು, ವಾಯು ಸ್ನಾನ ಅಂತ ಒಂದು ಉಂಟು, ಅದನ್ನಾದ್ರೂ ಮಾಡುವುದಕ್ಕೆ ಇವನಿಗೆ ಸಾಧ್ಯ ಉಂಟಾ? ಇವನ ಮೈ ಮೇಲೆಲ್ಲ ಹಾವುಗಳು. ಹಾವುಗಳಿಗೆ ಆಹಾರ ಯಾವುದು? ವಾಯು. ಗಾಳಿ ಬೀಸಿತು ಎಂದಾದರೆ ಆ ಗಾಳಿಯನ್ನೆಲ್ಲ ಸರ್ಪಗಳು ನುಂಗಿಕೊಳ್ಳುವುದಕ್ಕೆ ಸಾಧ್ಯ. ಸ್ನಾನ ಇಲ್ಲವೂ. ಜಪಾನುಷ್ಠಾನ ಮೊದಲೇ ಇಲ್ಲ. ಜಪಾನುಷ್ಠಾನ ಮೊದಲೇ ಇಲ್ಲ. ಯಾಕೆ? ಇವನಿಗೆ ಉಪನಯನ ಆಗಿದ? ಇಲ್ಲ. ನೀನು ಹೋಗಿದ್ದೆ ಇವನ ಉಪನಯನಕ್ಕೆ? ಇಲ್ಲ, ನಾನು ಕೇಳಲಿಲ್ಲ. ಅಲ್ಲ, ಉಪನಯನ ಮಾಡುವುದಾದ್ರೂ ಯಾರು? ಉಪನಯನ ಎನ್ನುವಂತಹ ಸಂಸ್ಕಾರ ನಡೆಯಲಿಲ್ಲ ಎಂದಾದರೆ ಜಪಾನುಷ್ಠಾನವನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಇವನ ದಿನಚರಿ ಹಾಗೆ. ನೋಡೊಮ್ಮೆ ಸರಿಯಾಗಿ ನೋಡು, ಅವನನ್ನೊಮ್ಮೆ ವರ್ಣನೆ ಮಾಡಿ ಬಿಡುವ. ತಲೆಯಿಂದ ಕೆಳಗಿನವರೆಗೆ ತಲೆ ಕೂದಲನ್ನು ನೋಡಿದೆಯೋ?
ಎಣ್ಣೆ ತಾಗದೆ ವರ್ಷಗಳೆಷ್ಟಾಯ್ತೋ ಏನೋ, ತಲೆಯೆಲ್ಲ ಹಕ್ಕಿಯ ಗೂಡಿನ ಹಾಗಾಗಿದೆ. ಅದರ ಒಳಗೆ ಎಷ್ಟು ಹಕ್ಕಿಗಳಿದ್ದೇವೆ ಯಾರಿಗೆ ಗೊತ್ತು. ಕಂಠವನ್ನೊಮ್ಮೆ ನೋಡು, ನೀಲವಾಗಿದೆ. ಅಷ್ಟು ಮಾತ್ರವಲ್ಲ, ಅದೇನು ಕಾಣಿಸುತ್ತಾ ಇರುವುದು ಮಾಲೆ. ಯಾವುದರ ಮಾಲೆ? ರುಂಡ ಮಾಲೆ. ಯಾರಾದರೂ ಪ್ರಪಂಚದಲ್ಲಿ ರುಂಡವನ್ನು ಮಾಲೆಯಾಗಿಸಿ ಹಾಕಿಕೊಳ್ಳುವುದಕ್ಕೆ ಸಾಧ್ಯ ಉಂಟೇನೋ? ಅಷ್ಟು ಮಾತ್ರವಲ್ಲ, ನೋಡೋದೇನು, ಶರೀರಕ್ಕೆ ಸುತ್ತಿಕೊಂಡದ್ದೇನು? ಹುಲಿ ಹಾಗೂ ವ್ಯಾಘ್ರದ ಚರ್ಮ. ಅದು ಬೀಳಬಾರದು ಎನ್ನುವಂತಹ ಉದ್ದೇಶದಿಂದ ಸರ್ಪದಿಂದ ಅವುಗಳನ್ನು ಕಟ್ಟಿಕೊಂಡಿದ್ದಾನೆ. ದೇವೇಂದ್ರ ಸ್ವಾಮಿ, ಒಂದು ಪ್ರಕರಣ ನನಗೆ ನೆನಪಾಗುತ್ತದೆ. ನಿಮಗೆ ಒಂದೊಂದು ಮಾತಾಡುವಾಗ ನೆನಪಾಗುವುದು. ನೀನು ಬೇರೆ ಯಾರಲ್ಲಿಯೂ ಹೇಳಬೇಡ. ಇಲ್ಲಪ್ಪ, ನಮಗೆ ಇಬ್ಬರಿಗೆ ಗೊತ್ತಿದ್ರೆ ಸಾಕು. ಮದುವೆಯ ದಿನದಂದು ನನಗೊಂದು ಅಪಮಾನವಾಗಿದೆ. ಮುಖ ಎತ್ತಿ ನಡೆಯುವುದಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ವಿದ್ಯಾಭಾಸ್ಕರನಾದಂತ ನಿಮಗೆ ಅವಮಾನವೇ? ವಿಷಯ ಹೇಳ್ತೇನೆ ಕೇಳು. ಸ್ವಾಮಿ, ಶುಭ ಮುಹೂರ್ತ ಸನ್ನಿಹಿತವಾಗಿತ್ತು. ಈತ ಹಾಗೂ ನನ್ನ ಮಗಳು ಈರುವರು ಸುಮಹಾರವನ್ನು ಕೈಯಲ್ಲಿ ಹಿಡಿದಿದ್ರು. ಆ ಸಂದರ್ಭಕ್ಕೆ ಸರಿಯಾಗಿ ವೈಕುಂಠವಾಸಿಯಾದಂತಹ ನಾರಾಯಣ ಗರುಡ ವಾಹನನಾಗಿ ಮದುವೆಯ ವೇದಿಕೆಯ ಸನಿಹದಲ್ಲಿ ಬಂದು ಇಳಿದ. ಆ ಗರುಡನನ್ನು ಕಂಡಾಕ್ಷಣ ಈ ಸರ್ಪಗಳೆಲ್ಲ ಕಟ್ಟು ಬಿಚ್ಚಿದವು, ಎಲ್ಲಿಯೋ ಮೂಲೆ ಸೇರಿತು. ಆಗ ಸುತ್ತಿಕೊಂಡಿದ್ದ ಈ ಚರ್ಮ ಉಂಟಲ್ಲ, ಅದು ಬಸಕ್ಕ ಅಂತ ಕೆಳಗೆ ಬಿತ್ತು. ಶಂಕರ, ಒಂದು ಪರಿಸ್ಥಿತಿಯನ್ನು ನೀನು ಯೋಚಿಸು. ಪರಮೇಶ್ವರನಿಗೂ ಅದನ್ನು ಎತ್ತಿ ಹಿಡಿಯುವುದಕ್ಕಾಗುವುದಿಲ್ಲ. ಯಾಕೆ? ಅವನ ಕೈಯಲ್ಲಿ ಸುಮಹಾರ ಇತ್ತು. ದಾಕ್ಷಾಯಣಿಗೂ ಅಷ್ಟೇ, ಅವಳ ಕೈಯಲ್ಲಿಯೂ ಸುಮಹಾರ ಇತ್ತು. ಮತ್ತೆ ಏನೇನೋ ಆಗಿ ಹೋಯಿತು. ಅಲ್ಲಿಂದ ಮತ್ತೆ ಇವನಿಗೆ ಒಂದು ಹೆಸರು ಬಂದದ್ದು. ಏನು ಸ್ವಾಮಿ? ಮಹಾಲಿಂಗೇಶ್ವರ. ಆಮೇಲೆ ಮತ್ತೆ ಕೆಲವರೆಲ್ಲ ದಿಗಂಬರೇಶ್ವರ ಎನ್ನುವ ಹಾಗೆಲ್ಲ ಇವನನ್ನು ಕೊಂಡಾಡುತ್ತಾ ಇದ್ದಾರೆ. ಒಮ್ಮೆ ನೋಡ ಆತನನ್ನು. ಹೌದೇನು? ನನ್ನ ಮಗಳು ಯಾವ ರೀತಿಯಲ್ಲಿ ಇವನೊಂದಿಗೆ ಜೀವನ ಸಾಗಿಸ್ತಾಳೆ ಅಂತ ಒಂದು ಸಿಹಿಯಾದ ಚುಂಬನವನ್ನು ಕೊಡುವುದಕ್ಕೆ ಅವಳಿಗೆ ಸಾಧ್ಯ ಉಂಟಾ? ಯಾಕೆ ಸಾಧ್ಯ ಇಲ್ಲ? ಹಾಗಲ್ಲ, ಹಣೆಯಲ್ಲಿ ಅಗ್ನಿ ಉಂಟು, ಮುಖದಲ್ಲಿ ಅಗ್ನಿ ಇದ್ರೆ ಚುಂಬಿಸುವುದಕ್ಕೆ ಸಾಧ್ಯ ಉಂಟಾ? ಬೆಂಕಿ ಉರಿ ಉರಿ ಅಲ್ಲ, ಗಾಢವಾದಂತಹ ಆಲಿಂಗನ ಕೊಡುವ ಅರ್ಹತೆ ಅವಳಿಗೆ ಉಂಟಾ? ಯಾಕೆ ಇಲ್ಲ? ಮೈಯಲ್ಲೆಲ್ಲ ಹಾವುಗಳು ಸುತ್ತಿಕೊಂಡವನನ್ನು ಅಪ್ಪಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಆದರೂ ಇವನನ್ನು ಕೆಲವರೆಲ್ಲ ಹೇಳ್ತಾರೆ ಹೇಗೆ? ಭೂತಪತಿ ಎನ್ನುವ ಹಾಗೆ. ಏನು ಆ ಶಬ್ದದ ಅರ್ಥ? ಭೂತಗಳಿಗೆ ಪತಿ. ಅದು ಸರಿ. ಕೆಲವರೆಲ್ಲ ಹೇಳ್ತಾರೆ ಪಂಚಭೂತಗಳಿಗೆ ಅಧಿಪತಿ ಎನ್ನುವ. ಅದು ಬೇರೆ. ಅದು ಅಲ್ವೇ ಅಲ್ಲ. ಭೂತ, ಪ್ರೇತ, ಪಿಶಾಚಿ, ರಕ್ಕಸರಿಗೆ ಈತ ಅಧಿಪತಿ ಹೊರತಾಗಿ ಯಾವ ಭೂತಗಳಿಗೂ ಅಲ್ಲ, ಯಾವ ಪಂಚಭೂತಗಳಿಗೂ ಅಲ್ಲ. ಅಂತಹ ನಿಕೃಷ್ಟನಿದ್ದಾನೆ. ಇವನೊಂದಿಗೆ ನನ್ನ ಮಗಳು ಹೇಗೆ ಜೀವನವನ್ನು ಸಾಗಿಸುತ್ತಾಳೋ? ಅಲ್ಲ ಸ್ವಾಮಿ, ನೀವು ಹೇಳಿದ್ದವುದು. ಆದ್ರೆ ಇವನನ್ನು ನಂಬುವಂತಹ ಜನಾಂಗದವರು ಲೋಕದಲ್ಲಿ ಇದ್ದಾರಲ್ಲ. ಯಾರವರು? ಅಸುರರೇ, ಮಾಂಸಾಹಾರಿಗಳು, ಪಾಷಾಂಡಿಗಳು, ಅಸುರರು, ಮಾಂಸಾಹಾರಿಗಳು. ಅಸುರರು ಹೇಗಿರುವವರು? ಸಂಸ್ಕಾರಹೀನರು, ಅತಿ ಮಾಂಸಾಹಾರಿಗಳು, ಹುಳಿ ಹೆಂಡ ಕುಡಿಯುವವರು. ಅಂತವರು ಮಾತ್ರ ಇವನನ್ನು ದೇವ ಎನ್ನುವ ಹಾಗೆ ನಂಬುತ್ತಾರೆ. ಕಾರಣ ಏನು ಬಲ್ಲಯ್ಯ? ಈತ ಅಗ್ಗದ ದೈವ. ಸುಲಭವಾಗಿ ಸಿಗುವ ದೇವರು ಯಾರು ಅಂತ ಕೇಳಿದ್ರೆ ಗಂಗಾಧರ. ಮಾರುಕಟ್ಟೆಯಲ್ಲಿ ಅಗ್ಗದ ವಸ್ತುಗಳಿಗೆ ಎಲ್ಲರೂ ಮುಗಿಬೀಳ್ತಾರೆ ಅಲ್ವಾ? ಹಾಗೆಂದು ಅಗ್ಗದ ವಸ್ತುವಿಗೆ ಖಂಡಿತವಾಗಿಯೂ ಗುಣಮಟ್ಟ ಇರುವುದಕ್ಕೆ ಸಾಧ್ಯ ಇಲ್ಲ. ಇವ ಅಗ್ಗದ ದೈವ ಅಂದ್ರೆ ಗುಣಮಟ್ಟ ಇಲ್ಲದಂತಹ ದೈವ. ಮೂಗಿನವರೆಗೆ ಹೆಂಡ ಕುಡಿದು, ಹುಳಿ ಮಾಂಸವನ್ನು ತಿಂದು, ಕೊಳೆತ ಮಾಂಸವನ್ನು ತಿಂದು, ದಟ್ಟವಾದಂತಹ ಅರಣ್ಯವನ್ನು ಸೇರಿ ಪ್ರಭೋ ಪರಮೇಶ್ವರ ನೀನೇ ರಕ್ಷಿಸು ಎಂದು ಒಮ್ಮೆ ಹೇಳಿದರೆ ಸಾಕು. ಎಲ್ಲಿದ್ರು ಓಡಿ ಓಡಿ ಬರ್ತಾನೆ.
ಅಲ್ಲಿ ಇವ ಪ್ರತ್ಯಕ್ಷನಾಗ್ತಾನೆ. ಯಾಕೆ ಇವ ಪ್ರತ್ಯಕ್ಷನಾಗದೇ ಇದ್ರೆ ಇವನನ್ನು ಆಮೇಲೆ ದೇವರು ಎಂದು ನಂಬುವಂತಹ ವರ್ಗವೇ ಇರಲಾರದು. ಅಂತಹ ರಕ್ಕಸರಿಗೆ ಈತ ದೇವ ಹೊರತಾಗಿ ನಮ್ಮಂತಹ ಮಾನಧನರಿಗೆ ಹೇಗೆ ತಾನೇ ದೇವನಾಗುವುದಕ್ಕೆ ಸಾಧ್ಯ? ಇಂಥವನಿಗೆ ಅಧ್ಯಕ್ಷ ಪೀಠವನ್ನು ಕೊಟ್ಟಿದ್ದಾರೆ ಎಂದಾದರೆ ನಮ್ಮಂತ ಮರ್ಯಾದೆ ಉಳ್ಳವರು ಇಲ್ಲಿ ನಿಲ್ಲುವುದರಲ್ಲಿ ಅರ್ಥ ಉಂಟೇನೋ? ಅಲ್ಲ, ಈಗ ಹೋದ್ರೆ ಸಭೆಯಲ್ಲೆಲ್ಲ ಈ ಸಭೆಯನ್ನು ಏನು ಅಂತ ಹೇಳಿದ್ದು ನೀನು? ವಿದ್ವಾಂಸರ ಮಹನೀಯರ ಒಂದು ಧರ್ಮ ಪರಿಷತ್ತು, ಋಷಿಗಳ ಸಮಾವೇಶ. ಹೌದೌದು, ಧರ್ಮ ಪರಿಷತ್ತು. ಇದು ಧರ್ಮ ಪರಿಷತ್ ಅಲ್ಲ. ಇವನಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟ ಕಾರಣದಿಂದಾಗಿ ಇದು ಶುನಕ ಪರಿಷತ್ತಾಗಿ ಹೋಗಿದೆ. ಇಲ್ಲಿ ನಾವು ಖಂಡಿತವಾಗಿಯೂ ನಿಲ್ಲುವವರಲ್ಲ. ಈ ಕ್ಷಣದಲ್ಲೇ ನಾವು ಹೊರಟವರಿದ್ದೇವೆ. ನೀವು ಬರುವಾಗಲೇ ಗೊತ್ತಾಗಿದೆ. ಹೌದು, ಆದ್ರೆ ಈಗ ಸಮಯಕ್ಕೆ ಸರಿಯಾಗಿ ಒಂದು ನಿಂತರೆ ಒಳ್ಳೇದು. ನನ್ನಂತ ಮೂಗಿದ್ದವರೆಲ್ಲ ಇಲ್ಲಿ ಆದ ಕಾರಣ ನಿನ್ನಲ್ಲಿ ಹೇಳುವುದಿಷ್ಟೇ, ನನ್ನ ತತ್ವವನ್ನು ಒಪ್ಪಿ ನನ್ನೊಂದಿಗೆ ಸಭಾತ್ಯಾಗ ಮಾಡಿದ್ರೆ ಒಳ್ಳೆಯದು. ಅಲ್ಲ ಅಂತಾದ್ರೆ ನಿನ್ನ ಹಣೆ ಬರಹ. ಹೊರಟ ಕಣ್ಣಿರುವವ ನೀನು ಸಹಸ್ರಾಕ್ಷ ಎನ್ನುವ ಹಾಗೆ ಹೇಳಿದ್ದಾರೆ ನನ್ನ. ಆದ್ದರಿಂದ ನಿನಗೆ ಏನು ಕಾಣಿಸ್ತದೋ ಅದು ನಮಗೆ ಅಷ್ಟು ಕಾಣಿಸಲಿಕ್ಕಿಲ್ಲ. ಇಲ್ಲ, ಸಾವಿರ ಕಣ್ಣುಗಳಿಂದ ನೋಡುವಲ್ಲ. ಇವನನ್ನು ತಲೆಯಿಂದ ಕಾಲಿನವರೆಗೆ ನೋಡಿದ್ದೇನೆ. ಎಲ್ಲಾ ವಿದ್ಯಮಾನಗಳನ್ನು ವೀಕ್ಷಣೆ ಮಾಡಿದೆ. ಮಾತಾಡುವಾಗೆಲ್ಲ ಹೂಗುಟ್ಟಿದ್ದೆ. ಹೌದು, ಹೌದಾ? ನನಗೆ ಎರಡೂ ಪಕ್ಷವನ್ನು ಹೊಂದಿಕೊಂಡಿರ್ಬೇಕಾಗ್ತದೆ. ಯಾಕಂದ್ರೆ ನಾವು ಕೇಂದ್ರದಲ್ಲಿ ಕೆಲವು ಹೆಸರಿಗೆ ಒಳ್ಳೆಯವರು, ನಿಷ್ಠಾವಂತರಿಗೆ, ಧರ್ಮಿಷ್ಠರಿಗೆ, ಅಧರ್ಮಿಗಳನ್ನು ನೋಡಿದ್ರೆ ಹೆದರಿಕೆ ಆಗುತ್ತೆ. ಅವರ ಪಕ್ಷದಲ್ಲಿರುವಾಗ ಅವರ ಹಾಗೆ ನಾವು ಮಾತಾಡ. ಅದು ಪಕ್ಷ ಅಲ್ಲ, ಸಂದರ್ಭೋಚಿತವಾಗಿ ನೀನು ಹೂಗುಟ್ಟಿದ್ದೆ. ಯಾಕಂದ್ರೆ ಅವರೂ ನಮಗಿಂತ ಹಿರಿಯವರು, ನೀವು ನಮ್ಮ ದೇವರು. ಇರ್ಲಿ, ಈಗ ಅವ ಬಂದಿದ್ದಾನೆ. ಹೌದು, ಹೌದಾ? ಬಂದವನಿಗೆ ಏನಾಗಬೇಕು? ಸರಿಯಾದ ಕೊಡಬೇಕು. ಕೊಡ್ಲಿಲ್ಲ ಅಂತ ಸಿಟ್ಟು. ಹೌದಾ? ಮಾನ್ಯತೆ ಯಾರು ಕೊಡಬೇಕು? ಯಾರು ಕೊಡಬೇಕು? ಮರೀಚಿ ಬ್ರಹ್ಮರು ಕೊಡಬೇಕು. ಕೊಡ್ಬೇಕಿತ್ತು. ನಾನು ಯಾಕೆ ಕೊಡಬೇಕು? ಅದು ಬರುವ ಮೊದಲೇ ಸಂಯೋಜಕರು ಯೋಚನೆ ಮಾಡಬೇಕಿತ್ತು ಅಲ್ವಾ? ಹೌದು. ನಾನು ಸಭಾಧ್ಯಕ್ಷ. ಎಷ್ಟು ಮಂದಿ ಬರ್ತಾರೆ ಹೋಗ್ತಾರೆ ಸ್ವಾಮಿ, ಎಲ್ಲಾ ಬಂದ ಅಭ್ಯಾಗತರನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಕ್ಕೆ ಸಂಯೋಜನೆ ಮಾಡುವವರು ಇಡೋಣ. ಆಯ್ತು, ಅವ ಬಂದಿದ್ದಾನೆ ಅಂತ ತೀರ್ಮಾನಿಸಿ ಅವ ದೊಡ್ಡ ವ್ಯಕ್ತಿ ಅಂತ ಒಂದು ಮಾನ್ಯತೆ ಕೊಟ್ಟು ಅವನನ್ನು ಕೂತ್ಕೊಳಿಸುವುದಕ್ಕೆ ಯಾವ ದೇಶದ ದೊರೆ? ಸ್ವರ್ಗಾಧೀಶನ ಅಲ್ಲ, ಅಥವಾ ಭೂಲೋಕದಲ್ಲಿ ಒಡೆಯನ ಅಲ್ಲ, ಅಥವಾ ಪಾತಾಳಕ್ಕೆ ಅಧಿಪತಿಯ? ಶೇಷಗಳಿಗೆ ಒಡೆಯನಲ್ಲ. ಹಾಗಿದ್ರೆ ಯಾವ ದೇಶಕ್ಕೂ ಒಡೆಯನಲ್ಲದ ಒಂದು ದಕ್ಷಪುರಿಗೆ ಸಾಮಾನ್ಯ ಅಧಿಕಾರಿ. ದಕ್ಷ ಅಂದ್ರೆ ಏನು? ದಕ್ಷ ಅಂದ್ರೆ ದೊಡ್ಡವ ಅಂತ. ದಕ್ಷ ಅಂದ್ರೆ ತಿಳಿದವ ಅಂತ. ಹೌದು, ಅನುಭವ ಸಮರ್ಥವುಳ್ಳವ ಅಂತ. ಆ ದಕ್ಷ ಅಂತ ಹೇಳುವುದು ಅವನನ್ನು. ದಕ್ಷ ಅಂತ ಹೇಳ್ತಾರ? ಆ ದಕ್ಷ. ಆ ದಕ್ಷ ಅಂದ್ರೆ ಏನು? ವ್ಯವಸ್ಥೆ ಇಲ್ಲದವ ಅಂತ. ಹೌದಾ? ಅಂತ ದಕ್ಷ ಬಂದು ನನಗೆ ಉಪದೇಶ ಮಾಡ್ತಾನೆ. ಸರಿ, ನಾನು ಏನು ಅವನಿಗೆ ಏನಾಗಬೇಕು? ನೀವು ಅಳಿಯನಂತೆ. ನಾನು ಅಳಿಯನ? ಹೌದು. ಮಗಳನ್ನು ನಿಮಗೆ ಕೊಟ್ಟದ್ದಂತೆ. ಬಿಡು. ಎಲ್ಲಿಯಾದ್ರೂ ಮಾವನಿಗೆ ಹೋಗಿ ಅಳಿಯ ನಮಸ್ಕಾರ ಮಾಡುದುಂಟ? ಇಲ್ಲ. ಜಾಮಾತೋ ದಶಮಗ್ರಹ ಅಂತ ಒಂದು ಮಾತುಂಟು. ಅಳಿಯ ಅಂದ್ರೆ ಏನು? 10ನೇ ಗ್ರಹ ಅಂತ. ಉಪದ್ರಗೊಳ್ಳಿಕ್ಕೆ ಇದ್ದವನಲ್ಲದೆ ಸನ್ಮಾನ ಮಾಡ್ಲಿಕ್ಕೆ ಮಾವ ಇದ್ದವಲ್ಲ. ಇದು ಲೋಕದ ಕ್ರಮ. ಅದನ್ನು ಬಿಟ್ಟು ಮಾಡುವುದಕ್ಕೆ ಬೇರೆ ಕೆಲಸ ಇಲ್ಲ ಅಲ್ವಾ? ಮಾಡುವುದಕ್ಕೆ ಬೇರೆ ಕೆಲಸ ಇಲ್ಲ. ಯಾರೋ ಕರೆದಿದ್ದಾನೆ, ಬಂದಿದ್ದಾನೆ, ಬಗಳಿದ್ದಾನೆ ಎಂದ ಮಾತ್ರ ಇಂದ ನಾನೇನಾಗಬೇಕು? ಮತ್ತೊಂದು ಹಿರಿತನ ಹೇಳಿದ. ಇವ ಹಿರಿಯನ ನನಗೆ? ಅಲ್ವೇ ಅಲ್ಲ. ಪ್ರಪಂಚವೆಲ್ಲವೂ ಜಲಮಯವಾದಾಗ ಆದಿಮಾಯೆಯಿಂದ ಸೃಷ್ಟಿಸಲ್ಪಟ್ಟವರು ನಾವು. 3 ಮೂರ್ತಿಗಳು. ಹೌದಾ? ನಾವು ಬ್ರಹ್ಮ ನಮಗೆ ನಾನು ದೊಡ್ಡವ ಅಂತ ಹೇಳಿದಾಗ ನಾನು ಮತ್ತು ಆತ್ಮೀಯನಾದಂತಹ ನಾರಾಯಣ ಅವನ ಹೊಟ್ಟೆಯನ್ನು ನಾನು ಸೇರಿದೆ. ಸರಿ, ಅವನಲ್ಲಿ ಐಕ್ಯ ಆದ್ದು. ಹೊಟ್ಟೆ ಸೇರಿದಂದ್ರೆ ಗೆಣಸು ತಿಂದದ್ದಲ್ಲ, ಐಕ್ಯ ಆದ್ದು.
ಆ ಸಾಮರ್ಥ್ಯ ನನಗಿತ್ತು. ಅಷ್ಟಾಗುವಾಗೆ ಬ್ರಹ್ಮ, ಹೌದಾ, ಬ್ರಹ್ಮ ಇವನನ್ನು ಸೃಷ್ಟಿ ಮಾಡಿದ್ದೆ ಯಾವಾಗೆ ಆಮೇಲೆ ಎಷ್ಟು ಸಮಯದ ಮೇಲೆ? ಎಷ್ಟೋ ಸಂವತ್ಸರಗಳು ಕಳೆದು. ಮತ್ತೆ ಇವ ಭೂಮಿಗೆ ಅಧಿಪತಿ ಆಗುದೇ ಆಗುವುದಿಲ್ಲ. ದೊಡ್ಡವ ಏನು ಮತ್ತೆ ಪ್ರಾಯದವ ಅಂತ ಹೇಳುವುದೆಂತ? ದೊಡ್ಡವ ನೀವೇ. ನಿಮಗಿಂತ ಹಿರಿಯವರು ಯಾರೂ ಇಲ್ಲ. ನಿನಗೂ ಮುಖಕ್ಕೆ ಮಾತಾಡಲಿಕ್ಕೆ ಸಂದರ್ಭಕ್ಕೆ ಬದುಕುವಲ್ಲ ಹಾಗೆ ಇರಬೇಕು. ಯಾವ ಲೋಕದಲ್ಲಿ ಯಾರೇ ಇರ್ಲಿ ಸ್ವಾಮಿ, ನಿಮಗೆ ಸಾಟಿಯಾದವರು ಯಾರಿದ್ದಾರೆ? ಬಿಡು. ಮತ್ತೆ ಮಗಳನ್ನು ಕೊಟ್ಟಿದ್ದೇನೆ. ಮಗಳನ್ನು ಕೊಟ್ಟ ದೈವ ಅಲ್ಲ, ಮಗಳು ನನ್ನ ಜೊತೆಯಲ್ಲಿ ಓಡಿ ಬಂದದ್ದು. ಹೌದೌದು. ಹೌದಾ? ಓಡಿ ಬಂದದ್ದು ಮೂಗುತು ಇರಿಸಿಕೊಳ್ಳಿಕ್ಕೆ ಆಗಿ. ಮಗಳು ಓಡಿ ಬಂದದ್ದಕ್ಕಿಂತಲೂ ಅಧಿಕವಾಗಿ ಆ ಮೂರು ಲೋಕದ ಸಂಚಾರಿಯಾದಂತಹ ನಾರದ ಮಾಡಿದ್ದು ಅಂತ ಹೇಳ್ಬೇಕಲ್ಲ. ನಾರದ ಧಕ್ಕೆ ಇತ್ತು. ಹೌದು, ಗೊತ್ತಾಯ್ತಲ್ಲ. ಅವಳ ವಿಚಾರವನ್ನು ನಿಮ್ಮಲ್ಲಿ ಹೇಳಿದ್ದು, ನಿಮ್ಮ ವಿಚಾರವನ್ನು ಅವಳಿಗೆ. ಯಾಕಂದ್ರೆ ವಾರ್ತಾವಾಹಕವ ಸಮಸ್ಯೆಯನ್ನು ತಿಳಿಸ್ಬೇಕೋ ಬೇಡವಾ? ಸರಿ. ಇಷ್ಟೆಲ್ಲ ಇರುವಾಗೆ ನಾನು ಅವನಿಗೆ ಪೂಜೆ ಮಾಡ್ಬೇಕಂತ. ಹೌದಾ? ಈ ಸಕಲ ಸಭೆಯೊಳಗೆ ಯಾರು ನಾನು ಅಧ್ಯಕ್ಷರು ಎಲ್ಲಿಯಾದರೂ ಸಭಾಧ್ಯಕ್ಷ ಕೂತ್ಕೊಂಡಿರುವಾಗೆ ಸಭೆಯಲ್ಲಿರುವವರು ಬಂದು ಕೂತ್ಕೊಂಡಾಗ ಅವರನ್ನು ಕರೆದು ಮಾತಾಡ್ಬೇಕಾ? ಎಷ್ಟು ದೊಡ್ಡ ಅಧ್ಯಕ್ಷರು ಹೇಳುವ ನಿನ್ನಲ್ಲಿ ಹಣ ಎಷ್ಟುಂಟು, ನಿನ್ನ ಹೆಂಡತಿ ಮಕ್ಕಳು ಹೇಗಿದ್ದಾರೆ, ನಿನ್ನ ಮನೆಯಲ್ಲಿ ಸುಖ ಹೇಗುಂಟು, ಕಷ್ಟ ಹೇಗುಂಟು ವಿಚಾರಿಸಲಿಕ್ಕೆ ನಾನು ಇವರಿಗೆ ಅಪ್ಪನ ಅಲ್ಲ. ಮತ್ತೆ ಏನಿಲ್ಲ, ಎಷ್ಟು ಒಂದು ಏನೋ ಸಮಯ ಸಿಕ್ಕಿತು ಅಂತ ಎಷ್ಟು ಮಾತಾಡಿದ ಈ ಪುಣ್ಯಾತ್ಮ. ಹೌದಾ? ನಾವು ಮಾತಾಡಿದಷ್ಟೇ, ಇನ್ನೆಲ್ಲೆಲ್ಲ ನೇತಾಡ್ತಾನೆ ಅಂತ ಯಾರಿಗೂ ಗೊತ್ತು. ಹೋಗಲಿ, ನಮ್ಮ ಯಜ್ಞ ಶಾಲೆ ಮುಂದುವರಿಯಲಿ. ನಮ್ಮ ಯಾರೆಲ್ಲ ಬಂದಿದ್ದಾರೋ ಅವರಿಗೆಲ್ಲ ಸನ್ಮಾನ ಸಿಕ್ಕಿದೆ. ಎಲ್ಲ ಕುಳಿತುಕೊಳ್ಳುವರೆಲ್ಲ ಯಾರಾದ್ರೂ ಒಬ್ಬರಾದ್ರೂ ಮಾತಾಡಿದ್ದಾರೋ? ಯಾರು ಮಾತಾಡಲಿಲ್ಲ. ಇನ್ನು ಮುಂದೆ ಏನು ಅಂತ ನೋಡ್ತಾ ಇದ್ದಾರೆ. ಎಲ್ಲ ಉತ್ತಮರೇ ಇರುವುದು. ಇವನಂತ ಮೂರ್ಖ ಯಾರು ಇಲ್ಲ, ಅಧಮನೂ ಅಲ್ಲ, ಎಲ್ಲ ಒಳ್ಳೆಯವರು, ರಸಗ್ರಾಹಿಗಳು, ಸುಸಂಸ್ಕೃತರು, ನಾಗರಿಕರು ಸೇರಿರುವ ಈ ಸಭಾ ಮಧ್ಯದಲ್ಲಿ ಇಷ್ಟು ಮಾತಾಡಿದಲ್ವಾ? ಹಾಳಾಗಿ ಹೋಗಲಿ. ಹೆಚ್ಚು ಮಾತಾಡಿದ್ರೆ ನನ್ನ ಹೆಂಡತಿಗೆ ಬೇಸರ ಆಗ್ತದೆ. ಹಾಳಾಗಿ ಹೋಗ್ಲಿ ಅಂತ ನಮ್ಮನ್ನು ತೋರಿಸ್ತಿರ್ತೇವೆ. ನೀನು ಇನ್ನು ಹಾಳಾಗ್ಲಿಕ್ಕೆ ಹಾಳಾದದ್ದು ಅಂತ ಹೇಳುವುದಕ್ಕೆ. ಹಾಗಾಗಿ ಬೇಡ, ಅದು ಏನಾಗುತ್ತದೆ ಮತ್ತೆ ನೋಡೋಣ.